ಹಾಯ್ ನಮಸ್ತೆ ವೀಕ್ಷಕರೇ, ಕರೆಂಟ್ ಅಫೈರ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ನಾನು ಶ್ರೀಕಾಂತ್ ಶೆಟ್ಟಿ. ಹಾಗೆ ಇವತ್ತು ನಾವು ಎತ್ತುಕೊಂಡಿರುವಂಥ ವಿಚಾರ ಯಾವುದು ಕೇಳಿದ್ರೆ ಪಿಂಚಣಿ ಪೀಕಲಾಟ. ಇಡೀ ರಾಷ್ಟ್ರದಲ್ಲಿ ನಡೀತಾ ಇರುವಂಥದ್ದು ಏನು ನಿವೃತ್ತ ಯೋಧರಿದ್ದಾರೆ, ನಿವೃತ್ತ ಮಾಜಿ ಯೋಧರಿದ್ದಾರೆ, ಅವರಿಗೆ ಸರಿಯಾದಂಥ ಪಿಂಚಣಿಯನ್ನು ಕೊಡ್ತಾ ಇಲ್ಲ, ಅಥವಾ ಕೊಟ್ಟರು ಕೂಡ ಅದರಲ್ಲಿ ಬೇರೆ ಬೇರೆ ಶ್ರೇಣಿಗಳು ಬೇರೆ ಬೇರೆ ವಿಧಾನವಾಗಿ ಪಿಂಚಣಿಯನ್ನು ಕೊಡ್ತಾ ಇರುವಂಥದ್ದು. ಇದರಲ್ಲಿ ಒಂದಷ್ಟು ಅಸಮಾನತೆ ನಡೀತಾ ಇದೆ. ಒಂದಷ್ಟು ಮಾಜಿ ಸೈನಿಕರು ಹಲವಾರು ಸಮಯದಿಂದ ಇದರ ಬಗ್ಗೆ ಆಗ್ರಹವನ್ನು ಮಾಡಿಕೊಂಡು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ಕಡೆಗಳಲ್ಲಿ ಕೂಡ ಮಾಜಿ ಸೈನಿಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಉಡುಪಿಯಲ್ಲಿ ಕೂಡ ಪ್ರತಿಭಟನೆ ನಡೆದಿದೆ, ಮಂಗಳೂರಿನಲ್ಲೂ ಕೂಡ ಪ್ರತಿಭಟನೆ ನಡೆದಿದೆ, ಮಡಿಕೇರಿಯಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಎಲ್ಲ ಕಡೆಗಳಲ್ಲಿ ಕೂಡ ಮಾಜಿ ಸೈನಿಕರು ಇವತ್ತು ಬೀದಿಗೆ ಇಳಿಯುವಂಥ ಒಂದು ಪರಿಸ್ಥಿತಿ ಬಂದಿರುವಂಥದ್ದು. ಬಹಳ ಪ್ರಮುಖವಾಗಿ ಈ ವಿಚಾರ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಮಾಜಿ ಸೈನಿಕರುಗಳಿಗೆ ಎಲ್ಲೋ ಒಂದು ಕಡೆಯಲ್ಲಿ ಏನು ತಳಮಟ್ಟದ ಒಂದಷ್ಟು ಸೈನಿಕರಿದ್ದಾರೆ, ಅವರಿಗೆ ಒಂದಷ್ಟು ಕಡಿಮೆ ಪಿಂಚಣಿ ಮತ್ತು ಅತ್ಯಂತ ಕಡಿಮೆ ಅವಧಿಯಲ್ಲಿ ಅವರಿಗೆ ನಿವೃತ್ತಿ ಕೂಡ ಘೋಷಣೆ ಆಗುವ ಹಿನ್ನೆಲೆಯಲ್ಲಿ ಅವರ ಬದುಕು ಅತಂತ್ರ ಆಗ್ತಾ ಇದೆ. ಅವರ ಕಷ್ಟವನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಒಂದು ಸೂಕ್ತವಾದಂಥ ಪಿಂಚಣಿಯ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ಆಗ್ರಹದೊಂದಿಗೆ ಕಳೆದ ಹಲವಾರು ದಿನಗಳಿಂದ ಪ್ರತಿಭಟನೆ ನಡೀತಾ ಇದೆ. ಇದು ಉಡುಪಿಯಲ್ಲಿ ನಡೆದಂಥ ಪ್ರತಿಭಟನೆಯ ಒಂದಷ್ಟು ದೃಶ್ಯಾವಳಿಗಳನ್ನು ತಾವು ನೋಡ್ತಾ ಇದ್ದೀರಿ. ಈ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಬೇಕು ಮತ್ತು ಒಂದಷ್ಟು ಪ್ರಶ್ನೆಗಳನ್ನು ನಾನು ಕೇಳಬೇಕು. ನಮ್ಮೊಂದಿಗೆ ಇಬ್ಬರು ವಿಶೇಷ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ನಮ್ಮೊಂದಿಗೆ ಡಾಕ್ಟರ್ ರಾಡ್ರಿಗಸ್ ಅವರಿದ್ದಾರೆ. ನಿವೃತ್ತ ಕರ್ನಲ್ ಮತ್ತು ಪ್ರೊಫೆಸರ್ ಆಗಿ ಫಾದರ್ ಮುಲ್ಲರ್ ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರೋರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಸರ್ ನಮಸ್ತೆ. ನಮಸ್ತೆ. ಅದೇ ರೀತಿಯಲ್ಲಿ ನಮ್ಮೊಂದಿಗೆ ಮತ್ತೊಬ್ಬರು ವಿಶೇಷ ಅತಿಥಿ ಇರುವವರು ಗಿಲ್ಬರ್ಟ್ ಬ್ರಿಗಾನ್ಸಾ, ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಮತ್ತು ಪ್ರಸ್ತುತ ಸೈಂಟ್ ಮೇರೀಸ್ ಕಾಲೇಜ್ನ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಸರ್ ನಮಸ್ತೆ. ನಮಸ್ಕಾರ ಸರ್, ನಾನು ಮೊದಲಿಗೆ ತಮ್ಮಲ್ಲಿ ಕೇಳಬೇಕು, ಈ ಸಮಸ್ಯೆ ಏನು, ಒಟ್ಟಿನಲ್ಲಿ ಇದು ಏನು ನಡೀತಾ ಇದೆ, ಯಾಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದೀರಿ? ನೋಡಿ, 1947ರಿಂದ 1973ರವರೆಗೆ ಕೇಂದ್ರ ಸರ್ಕಾರದಲ್ಲಿ 2 ಥರದ ಪೆನ್ಷನ್ಗಳಿದ್ದವು. ಒಂದು ಮಿಲಿಟರಿ ಪೆನ್ಷನ್, ಒಂದು ಸಿವಿಲ್ ಪೆನ್ಷನ್. ಮಿಲಿಟರಿ ಅವರಿಗೆ ಮಿಲಿಟರಿ ಪೆನ್ಷನ್, ಬೇರೆ ಸಿವಿಲ್ ಗೌರ್ಮೆಂಟ್ನವರಿಗೆ ಸಿವಿಲ್ ಪೆನ್ಷನ್. ಮಿಲಿಟರಿ ಪೆನ್ಷನ್ ಯಾವುದರ ಮೇಲೆ ಹೊಂದಿತ್ತಂದರೆ ಸಮಾನ ಸೇವೆ ಸಮಾನ ಪೆನ್ಷನ್, ಓಕೆ, ಸೇಮ್ ರ್ಯಾಂಕ್ ಸೇಮ್ ಲೆಂತ್ ಆಫ್ ಸರ್ವಿಸ್ ಸೇಮ್ ಪೆನ್ಷನ್. ಅದೇ ಫಂಡಮೆಂಟಲ್ ಪ್ರಿನ್ಸಿಪಲ್ ಮೇಲೆ ನಡೀತಾ ಇತ್ತು. 1973ರಲ್ಲಿ 3ನೇ ವೇತನ ಕಮಿಷನನ್ನು ಆಯೋಗವನ್ನು ಕೇಂದ್ರ ಸರ್ಕಾರ ರಚನೆ ಮಾಡಿದರು. ಆವಾಗ ಆ ವೇತನ ಕಮಿಷನ್ನವರು ಈ 2 ಪೆನ್ಷನ್ ಒಟ್ಟಿಗೆ ಮಾಡಿ ಮರ್ಜ್ ಮಾಡಿದ್ರು, ಸಿಂಗಲ್ ಪೆನ್ಷನ್ ಕೋಡ್ ಮಾಡಿದ್ರು. ಅಲ್ಲಿವರೆಗೆ ಮಿಲಿಟರಿ ಅವರಿಗೆ 70% ಪೆನ್ಷನ್ ಸಿಗ್ತಾ ಇತ್ತು. ಅವರ ಲಾಸ್ಟ್ ಪೇಡ್ ಒಂದು 70%. ವೆರಾಸ್ ಸೆಂಟ್ರಲ್ ಸಿವಿಲಿಯನ್ಸ್ಗೆ 30% ಸಿಗ್ತಾ ಇತ್ತು. ಥರ್ಡ್ ಪೇ ಕಮಿಷನ್ ಹೇಳಿತು, ಅದು ಬೇಡ, 30ಅನ್ನು 50 ಮಾಡುವ, 70ಅನ್ನು 50 ಮಾಡುವ. 20 ಜಾಸ್ತಿ ಮಾಡಿದ್ರು, 20 ಕಡಿಮೆ ಮಾಡಿದ್ರು, 50% ಅಂತ ಮಾಡಿದ್ರು. ಆವಾಗ ಸೈನಿಕರು ವರ್ಕಿಂಗ್ ಆಸ್ ವೆಲ್ ಆಸ್ ಮಾಜಿ ಸೈನಿಕರು ವಿರೋಧಪಡಿಸಿದಾಗ ಆವಾಗ ಹೇಳಿದ್ರು, ನಿಮಗೆ ಮೊದಲಿನ ಹಾಗೆ 1 ರ್ಯಾಂಕ್ 1 ಪೆನ್ಷನ್ ಕೊಡ್ತೇವೆ ಅಂತ ನಮ್ಮನ್ನು. 73ರವರೆಗೆ ಎಲ್ಲವೂ ಸರಿಯಾಗಿತ್ತು, ಪಕ್ಕ ಸರಿಯಾಗಿತ್ತು. 73ರಲ್ಲಿ ಕೇಂದ್ರ ಸರ್ಕಾರ, ಆಗ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದರು, ಅವರು ಕಳಿಸಿದ್ರು, ಮತ್ತೆ ಕೊಡ್ತೀವಿ ನಿಮ್ಗೆ 1 ರ್ಯಾಂಕ್ 1 ಪೆನ್ಷನ್ ಕೊಡ್ತೀವಿ ಅಂತ ಹೇಳಿದ್ರು. ಈ 2 ವಿಭಾಗಗಳು ಏನು ಸೇನೆಯಲ್ಲಿ ಇರುವಂತದ್ದು? 2 ವಿಭಾಗಗಳನ್ನು ತಾವು ಸೇನೆಯಲ್ಲಿ 2 ಇಲ್ಲ, ಸೇನೆಯಲ್ಲಿ ಒಂದೇ. ಸಿವಿಲ್ ಪೆನ್ಷನ್ ಈಸ್ ಸೆಂಟ್ರಲ್ ಗವರ್ಮೆಂಟ್, ಬಾಕಿ ಯಾವ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಅಗ್ರಿಕಲ್ಚರ್ ಮಿನಿಸ್ಟರ್, ಆಬಾರಿ ಮಿನಿಸ್ಟ್ರಿ, ರೈಲ್ವೆ, ಅವರೆಲ್ಲ ಸಿವಿಲ್ ಪೆನ್ಷನ್ ಕೋಡ್ಗೆ ಹೋಗ್ತಾರೆ. ಮಿಲಿಟರಿ ಅವರು ಮಾತ್ರ ಮಿಲಿಟರಿ ಪೆನ್ಷನ್, ಏರ್ ಫೋರ್ಸ್, ನೇವಿ, ಆರ್ಮಿ, 3 ಮಾತ್ರ. ಈವನ್ BSF, ಪಾರಾಮಿಲಿಟರಿ ಫೋರ್ಸಸ್ ಆರ್ ಆಲ್ ಪಾರ್ಟ್ ಆಫ್ ಸಿವಿಲ್ ಪೆನ್ಷನ್. ಇದು ದೇ ಆರ್ ನಾಟ್ ಮಿಲಿಟರಿ ಪೆನ್ಷನ್. ಆಮೇಲೆ ಅದನ್ನು ಮರ್ಜಿ ಮಾಡಿದ್ರು 73ರಲ್ಲಿ. ಆಮೇಲೆ ಏನಾಯ್ತು, ಆಗ ತೊಂದರೆ ಆಗಲಿಲ್ಲ, ಇನ್ನು ಮುಂದೆ ನಿಮಗೆ 1 ರ್ಯಾಂಕ್ 1 ಪೆನ್ಷನ್ ಕೊಡ್ತೇವೆ. ಯಾಕಂದ್ರೆ ನಮಗೆ ಸಿಗುವ ಪೆನ್ಷನ್ ಎಕ್ಸಿಸ್ಟಿಂಗ್ ಪೇ ಸ್ಕೇಲ್ನ 50%. ಈಗ 4th ಕಮಿಷನ್ ಸಂಬಳ ಜಾಸ್ತಿ ಮಾಡಿತ್ತು. ಥರ್ಡ್ ಪೇ ಕಮಿಷನ್ ಅಲ್ಲಿ ರಿಟೈರ್ ಆದವರಿಗೆ ಏನು ಬೆನಿಫಿಟ್ ಇಲ್ಲ. 4th ಪೇ ಕಮಿಷನ್ ಅಲ್ಲಿ ರಿಟೈರ್ ಆದವರಿಗೆ ಬೆನಿಫಿಟ್ ಸಿಕ್ತು. ಅಂದರೆ 3ನೇ ವೇತನ ಶ್ರೇಣಿಯಲ್ಲಿ ಆದವರಿಗೆ 4ನೇ 5ನೇ 6ನೇ ವೇತನ ಶ್ರೇಣಿಯಲ್ಲಿ ರಿಟೈರ್ ಆದವರ ಸಿಗುವ ಪೆನ್ಷನ್ ಸಿಗ್ತಾ ಇಲ್ಲ, ಕಡಿಮೆ ಸಿಗ್ತಾ ಇದೆ. ಹಳೆ ಪೆನ್ಷನ್ ಸಿಗ್ತಾ ಇದೆ ಅಷ್ಟೇ, ಹಳೆ ಪೆನ್ಷನ್ ಸಿಗ್ತಾ ಇದೆ. ಎಸ್ ಸರ್, ನಿಮ್ಮಲ್ಲಿ ಕೇಳಬೇಕು, ಇಲ್ಲಿ ಈಗ ಸೇನೆಯಲ್ಲಿ ಬಹಳ ಪ್ರಮುಖವಾಗಿ ಹಲವಾರು ವಿಧಾನಗಳಿವೆ. ನೀವು ಹೇಳಿದ್ರಿ, ನೀವು ಒಂದು ಇಂಜಿನಿಯರಿಂಗ್ ನಿಮ್ಮ ಒಂದು ತಂತ್ರಜ್ಞರಾಗಿ ಕೆಲಸವನ್ನು ಮಾಡ್ತಾ ಇದ್ರು, ಅವರು ಡಾಕ್ಟರ್ ಆಗಿ ಅಥವಾ ಆ ಒಂದು ವೈದ್ಯಕೀಯ ವಿಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ನಿಮ್ಮ ನಿವೃತ್ತಿಯ ಸಮಯ ಮತ್ತು
ಒಬ್ಬ ಯೋಧ, ಒಬ್ಬ ಫೀಲ್ಡಲ್ಲಿ ಹೋಗಿ ಕೆಲಸ ಮಾಡತಕ್ಕಂಥ ಯೋಧ, ಅವರ ನಿವೃತ್ತಿಯ ಸಮಯಕ್ಕೆ ಏನಾದರೂ ವ್ಯತ್ಯಾಸಗಳಿದೆಯಾ? ನಾನು ನನ್ನ 18ನೇ ವರ್ಷದ ಪ್ರಾಯದಲ್ಲಿ ನಾನು ನನ್ನ PUC ಶಿಕ್ಷಣವನ್ನು ಮುಗಿಸಿ ನಾನು ನನ್ನ ಸೈನ್ಯಕ್ಕೆ ಸೇರಿದ್ದೆ. ಸೇರುವಾಗ ನಮಗೆ ಅಲ್ಲಿ ಬೇರೆ ಬೇರೆ ರೀತಿಯ ಗ್ರೂಪ್ಗಳಿವೆ. ಫೈಟಿಂಗ್ ಮಾಡೋ ಬೇರೆ ಗ್ರೂಪ್ ಇದೆ, ಅವರಿಗೆ ಊಟ ಕೊಡುವಂಥ ಅಥವಾ ಬೇರೆ ಸಾಮಾನುಗಳನ್ನು ಕೊಡುವಂಥ ಸರ್ವ್ ಮಾಡುವಂಥದ್ದು ಬೇರೆ ಇದೆ. ಯುದ್ಧದ ಸಾಮಗ್ರಿಗಳನ್ನು ಖರೀದಿಸುವವರು, ಯುದ್ಧಕ್ಕೆ ಬೇಕಾಗುವ ಈ ಯಂತ್ರ ಉಪಕರಣಗಳ ಗನ್ಗಳನ್ನು ಅದನ್ನು ಯಾವತ್ತೂ 24 ಗಂಟೆಗಳು ಕೂಡ ಅದನ್ನು ದುರಸ್ತಿ ಇದರಲ್ಲಿ ಇಡುವುದಕ್ಕೋಸ್ಕರ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಹೇಳೋ ಕೋರ್ ಇದೆ. ಅದರಲ್ಲಿ ನಾನು ಸರ್ವಿಸ್ ಮಾಡಿದ್ದೆ. ಈಗ ನನ್ನ ಯೌವನದ ವಯಸ್ಸನ್ನು ನಾನು ನನ್ನ ಸರ್ವಿಸಿಗಾಗಿ ಅದನ್ನು ದೇಶಕ್ಕೋಸ್ಕರ ಕೊಟ್ಟಿದ್ದೀನಿ. ನಾನು 40ನೇ ವರ್ಷದಲ್ಲಿ 20 ವರ್ಷ ಮುಗಿಸಿ ನಾನು ಈ ನಿವೃತ್ತಿ ವೇತನ ಪಡ್ಕೊಂಡು ನಾನು ಬಂದೆ. ನಾನು ಬಂದಾಗ ನನಗೆ ಖಾಲಿ 3,000 ಪೆನ್ಷನ್ ಇತ್ತು. 3,000 ಪೆನ್ಷನ್, ತಿಂಗಳಿಗೆ 3,000. ಆ ಸಮಯದಲ್ಲಿ ನಾವು ನಮ್ಮ ಅತ್ಯಮೂಲ್ಯ ವಯಸ್ಸನ್ನು ನಾವು ದೇಶ ಸೇವೆಗೆ ಕೊಟ್ಟು ಈ 3,000ದಲ್ಲಿ ನಾನಿಲ್ಲಿ ಬಂದು ನನ್ನ ಹೆಂಡತಿ ಮಕ್ಕಳನ್ನು ನೋಡೋದಂತೇಳಿ ತುಂಬ ಕಷ್ಟ ಆಗುತ್ತೆ. ನಮ್ಗೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ. ಈಗ ಈ ಯಾಕಾಗಿ ಈ ವ್ಯತ್ಯಾಸಗಳು, ಈಗ ಇವರು ಹೇಳಿದಾಗೆ ಈಗ ಬೇರೆ ಸಿವಿಲ್ ಕೋಡ್, ಪೆನ್ಷನ್ ಕೋಡ್ ಅಂತ ಹೇಳಿದರು, ಅದರಲ್ಲಿ ನಮಗೆ ಸಿಕ್ಕುವ ಅವಕಾಶ ಸರ್ವ್ ಮಾಡಲು 20 ವರ್ಷದಿಂದ ಒಂದು 20 ವರ್ಷ ಅಥವಾ 15 ವರ್ಷದ ಒಳಗಡೆ, 35-40 ವರ್ಷದೊಳಗಡೆ ನಾವು ರಿಟೈರ್ಡ್ ಆಗ್ತೀವಿ. ಈಗ ನಮಗೆ ಈ ಸಿವಿಲಲ್ಲಿ 60 ವರ್ಷದವರೆಗೆ ಅವರಿಗೆ ಪ್ರಾಯ ಇದೆ, ರಿಟೈರ್ಡ್ ಆಗಿ ಆ 20 ವರ್ಷ ಅವರು ಕೆಲಸ ಮಾಡ್ತಾರೆ. ಈಗ ನಾವು ಅಲ್ಲಿಗೆ 15 ವರ್ಷ ಮಾಡಿ ವ್ಯತ್ಯಾಸ ಆಗೋದಿಲ್ವಾ? ನಿಮ್ಮ ವಯಸ್ಸನ್ನು ಕೂಡ ಹೆಚ್ಚು ಮಾಡಿದ್ರೆ ಅಲ್ಲಿ ನೋಡಿ, ನಿಮ್ಗೊಂದು ಕೇಳ್ತೀನಿ ಕೇಳಿ. ಆರ್ಮಿಯಲ್ಲಿ 2 ವಿಭಾಗಗಳಿವೆ, ಒಂದು ಫೈಟಿಂಗ್ ಫೋರ್ಸ್, ಒಂದು ಸರ್ವಿಸ್ ಫೋರ್ಸ್ ಅಂತ. ಫೈಟಿಂಗ್ ಅಲ್ಲಿ ಪದಾತಿ ದಳ, ಟ್ಯಾಂಕ್ಗಳ ದಳ, ಫಿರಂಗಿ ದಳ, ಇಂಜಿನಿಯರ್ಸ್ ಮತ್ತೆ ಟೆಲಿಫೋನ್ ಸಿಗ್ನಲ್ಸ್, ಇವರು ಫೈಟಿಂಗ್ ಫೋರ್ಸ್. ಫೀಲ್ಡ್ ಅಲ್ಲಿ ವಾರಿಗೆ ಹೋಗಿ ಫಸ್ಟ್ ಅವರೇ ಹೋಗಬೇಕು. ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಇವರೆಲ್ಲ ಗನ್ಗಳನ್ನ ರಿಪೇರ್ ಸ್ಟೇಟಸ್ ಇರಬೇಕು. ನಾವು ಹೆಲ್ತ್ ಕ್ಯಾಜುಯಾಲಿಟಿ ವ್ಯಾಕ್ಯುಯೇಷನ್, ಅವರು ಅಲ್ಲೇ ಟ್ರೀಟ್ಮೆಂಟ್ ಮಾಡಿ ಅಲ್ಲಿ ಪುನಃ ವಾಪಸ್ ಕಳಿಸಿ ಯುದ್ಧ ಭೂಮಿ ಕಳಿಸ್ಲಿಕ್ಕೆ. ಆಮೇಲೆ ಆರ್ಡಿನೆನ್ಸ್ ಅಂತ ಎಲ್ಲ ಎಕ್ವಿಪ್ಮೆಂಟ್ ಖರೀದಿ ಮಾಡೋದಕ್ಕೆ, ಸಪ್ಲೈ ಕೋರನ್ನು ಕಂಪ್ಲೀಟ್ ರ್ಯಾಷನ್ಸ್ ಮತ್ತು ಕಂಪ್ಲೀಟ್ ಟ್ರಾನ್ಸ್ಪೋರ್ಟ್. ಹಿಂಗೆ ಎಲ್ಲಿಗೆ 10,000 ಸೈನಿಕರನ್ನು ಇಲ್ಲಿಂದ ಅಲ್ಲಿ ಕಳಿಸ್ಬೇಕಂದ್ರೆ ಆ ಗಾಡಿ ತಯಾರು ಮಾಡಲಿಕ್ಕೆ ASC ಕೋರ್ ಅಂತ ಇದೆ, ಮಿಲಿಟರಿ ಪೊಲೀಸ್ ಕೋರ್ ಅಂತ ಇದೆ, ಆಮೇಲೆ ಲಾ ಕೋರ್ ಇದೆ, ಆ ಥರ ಬೇರೆಲ್ಲ ಇದೆ. ಈಗ ಯಾಕೆ ನಮ್ಮನ್ನು 20 ವರ್ಷಕ್ಕೆ ಜವಾನರನ್ನು ರಿಟೈರ್ ಮಾಡ್ತಾರೆ ಅಂದ್ರೆ, ಫೈಟಿಂಗ್ ಮಾಡ್ಲಿಕ್ಕೆ 40 ವರ್ಷ ಮೇಲಿನವರಿಗೆ ಆಗೋದಿಲ್ಲ. ಆ ಉದ್ದೇಶದಿಂದ ಬ್ರಿಟಿಷರಿಂದಲೂ ರಿಟೈರ್ಮೆಂಟ್ ಯಂಗ್ ಏಜ್ ಅಲ್ಲಿ ಮಾಡ್ತಾ ಇದ್ರು. ಆ ಯಂಗ್ ಏಜ್ ಅಲ್ಲಿ ರಿಟೈರ್ ಆಗ್ತಾರೆ, ಆಮೇಲೆ ಅವರಿಗೆ ಬೇರೆ ಕೆಲಸ ಲ್ಯಾಟರಲ್ ಪ್ಲೇಸ್ಮೆಂಟ್ ಇಲ್ಲ, ಅದಕ್ಕೆ ಕಾಂಪನ್ಸೇಷನ್ ಮಾಡ್ಲಿಕ್ಕಾಗಿ ಅವರ ಪೆನ್ಷನ್ ಸ್ವಲ್ಪ ಜಾಸ್ತಿ ಇಟ್ಟಿದ್ರು, 70% ಇಟ್ಟಿದ್ರು. ಮತ್ತೊಂದು ಏನು ಹೇಳ್ತೀನಿ ಹೇಳಿ, ನಾನು ಹೇಳಿದ್ದೇನೆಂದ್ರೆ ಪೆನ್ಷನ್ ಇಸ್ ಡಿಪೆಂಡೆಂಟ್ ಅಪಾನ್ ದ ಎಕ್ಸಿಸ್ಟಿಂಗ್ ಪೇ ಸ್ಕೇಲ್. ಈಗ 40 ವರ್ಷದಲ್ಲಿ ರಿಟೈರ್ ಆದ ಜವಾನ ಅಥವಾ ಸೈನಿಕ, ನಮ್ಮ ಎವರೇಜ್ ಲೆಂತ್ ಆಫ್ ಲೈಫ್ ಇನ್ ಇಂಡಿಯಾದಲ್ಲಿ 70 ವರ್ಷ, 70ರಿಂದ 75 ವರ್ಷ ಇದೆ. ಅವನು ರಿಟೈರ್ ಆದ್ಮೇಲೆ 4 ಪೇ ಸ್ಕೇಲ್ ನೋಡ್ತಾನೆ, 4 ವೇತನ, ಪ್ರತಿ 10 ವರ್ಷಕ್ಕೊಂದು ವೇತನ ಶ್ರೇಣಿ ಬರುತ್ತೆ. ಅವನು ಸಾಯುವ ಮೊದಲು 4 ವೇತನ ಶ್ರೇಣಿ ಬರುತ್ತೆ. ವೆರೇ ಸಿವಿಲಿಯನ್ಸ್ ರಿಟೈರ್ ಆಗೋದು 60 ವರ್ಷದಲ್ಲಿ, ಅವರಿಗೆ ಮ್ಯಾಕ್ಸಿಮಮ್ ಒಂದು ಎಕ್ಸ್ಟ್ರಾ. ಸೊ ಅವರಿಗೆ ಡಿಫರೆನ್ಸ್ ಅಷ್ಟು ಗೊತ್ತಾಗೋದಿಲ್ಲ. ವೆರೇ 40 ವರ್ಷದಲ್ಲಿ ರಿಟೈರ್ ಆದ ಜೈನಿಕನಿಗೆ 4 ವೇತನ ಶ್ರೇಣಿ ನೋಡ್ತಾನೆ, ಅವನಿಗೆ ಎಲ್ಲೇ ಉಳಿಯುತ್ತೆ. ಈಗ ಒಬ್ಬ ಸಿಪಾಯಿ 15 ವರ್ಷ, ಒಂದು ರ್ಯಾಂಕ್ ಹವಾಲ್ದಾರ್, ಆ ಹವಾಲ್ದಾರ್ ರ್ಯಾಂಕ್ 5 ವರ್ಷ ಮಾಡಿ ರಿಟೈರ್ ಆದವನಿಗೆ ಮುಂದಿನ 4ನೇ ವೇತನ ಶ್ರೇಣಿಯಲ್ಲಿ ಹವಾಲ್ದಾರ್ ಆಗಿ 5 ವರ್ಷ ರಿಟೈರ್ ಆದವನಿಗೆ ಪೆನ್ಷನ್ ಡಿಫರೆನ್ಸ್ ಮೋರ್ ದನ್ ಡಬಲ್. ಅದು ಬಿಡಿ, ಜನರಲ್ ಹೂ ರಿಟೈರ್ಡ್ ಬಿಫೋರ್ 96, ಜನರಲ್ ಆಫೀಸರ್, ಹೈಯೆಸ್ಟ್ ರ್ಯಾಂಕ್ ನಮ್ಮ ಇದರಲ್ಲಿರೋ, ಅವರ ಪೆನ್ಷನ್ 2006 ನಂತರ ಈ 6th ಪೇ ಕಮಿಷನ್ ನಂತರ ರಿಟೈರ್ ಆದ ಒಂದು ಆಫೀಸರ್ ಲೆಫ್ಟಿನೆಂಟ್ ಕರ್ನಲ್ಗಿಂತ ಕಮ್ಮಿ ಇದೆ. ಯಾಕೆಂದ್ರೆ ಅವ್ರದಲ್ಲೇ ಉಳ್ಕೊಂಡಿದೆ, ಬಾಕಿ ಆಗಿದೆ ಅಲ್ಲೇ. ಯಾಕಂದ್ರೆ 6th ಪೇ ಕಮಿಷನ್ 5th ಪೇ ಕಮಿಷನ್ಗಿಂತ ಡಬಲ್ ಮಾಡ್ತು ಸಂಬಳ. ಸೊ ಪೆನ್ಷನ್ ಡಬಲ್ ಆಯ್ತು. 6ರ ಮೇಲೆ ಅವನಿಗೆ 6ರ ಮೇಲಿನ ಜನರಲಿ ಪೆನ್ಷನ್ ಡಬಲ್ ಆಯ್ತು. ಇವ್ರಿಗೆ 20,000 ಸಿಕ್ಕಿದೆ, ಅವ್ರಿಗೆ 40,000 ಸಿಗುತ್ತೆ ಪೆನ್ಷನ್ ಸಿಗ್ತಾ ಇದೆ. ನೀವು ಒಂದೇ ರ್ಯಾಂಕ್ ಅಲ್ಲಿ ಒಂದೇ ಲೆಂತ್ ಆಫ್ ಸರ್ವಿಸ್ ಮಾಡಿದವರಿಗೆ
ಒಬ್ಬನಿಗೆ 20,000 ಮತ್ತು ಅವ್ನಿಗೆ 40,000 ಸಿಕ್ಕಿದ್ರೆ ನಿಮ್ಗೆ ಹೊಟ್ಟೆ ಕಿಚ್ಚು ಬರುದಿಲ್ವಾ? ಅಥವಾ ನಿಮ್ಗೆ ಅಥವಾ ಹೌದು, ನನ್ನೊಂದಿಗೆ ಯಾಕೆ ಆ ಅಸಮಾನತೆ ಮಾಡ್ತಾ ಇದ್ದಾರೆ, ನನ್ನೊಂದಿಗೆ ಯಾಕೆ ಪಾರ್ಶಾಲಿಟಿ ಆಗ್ತಾ ಇದೆ, ಈ ರೀತಿಯಾಗಿ ಅವರಿಗೆ ಯಾಕೆ ಜಾಸ್ತಿ ಆಯ್ತು? ಕಾಸ್ಟ್ ಆಫ್ ಲೈಫ್ ಇಂಡೆಕ್ಸ್ ಜಾಸ್ತಿ ಆಯ್ತು, ಸಾರಿ ಕಾಸ್ಟ್ ಆಫ್ ಇಂಡೆಕ್ಸ್ ಆಫ್ ದ ಇದು ಏನು ಹೇಳ್ತೇವೆ ನಾವು ಇಕನಾಮಿಕ್ ಟರ್ಮ್ಸ್ ಅಲ್ಲಿ, ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ, ಅದಕ್ಕೆ ಸಂಬಳ ಜಾಸ್ತಿ ಆಯ್ತು. ಆದ್ರೆ ಇವನು ಅದೇ ಅವರಿಗೆ ಅದೇ ಕಾಸ್ಟ್ ಆಫ್ ಲಿವಿಂಗ್ ಇಲ್ವಾ? ಅವ್ರಿಗೂ ಅದೇ ಕಾಸ್ಟ್ ಆಫ್ ಲಿವಿಂಗ್ ಇದೆ, ಅವ್ರಿಗೂ ಅದೇ ಕಾಸ್ಟ್ ಆಫ್ ಲಿವಿಂಗ್ ಕೊಡಿ. ಅದು ಎಲ್ಲರೂ ಒಪ್ಪಿದ್ದಾರೆ, ಇದು ಯಾಕೆ ಬರ್ತಾ ಇಲ್ಲ? ಎಸ್ ಇದರ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮಾಡೋಣ ಮತ್ತು ಇದಕ್ಕೆ ವಿವಿಧವಾಗಿ ರಾಜಕೀಯದ ಬೇರೆ ಬೇರೆ ಮುಖಗಳನ್ನು ಕೂಡ ನಾವು ಚರ್ಚೆಯನ್ನು ಮಾಡಬೇಕು. ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ. ವಿರಾಮದ ಬಳಿಕ ಈ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.